ಕಾಪು ಪುರಸಭೆಯ 23 ಸ್ಥಾನಗಳಿಗೆ ನಾಳೆ ಬೆಳಿಗ್ಗೆ 8 ಗಂಟೆಯಿಂದ ಮತ ಎಣಿಕಾ ಕಾರ್ಯ ಆರಂಭವಾಗಲಿದ್ದು ಪೊಲೀಸರು ಸೂಕ್ತ ಬಂದೋಬಸ್ತನ್ನು ಎಂದಿನಿಂದಲೇ ಏರ್ಪಡಿಸಿದ್ದಾರೆ. ಮತಪೆಟ್ಟಿಗೆಗಳ ಭದ್ರತೆಗಾಗಿ ಪುರಸಭಾ ಕಚೇರಿಯಲ್ಲಿ ಪೊಲೀಸರು ಸರ್ಪಗಾವಲನ್ನು ಕೂಡ ಹಾಕಿದ್ದಾರೆ. ನಾಳೆ ನಡೆಯಲಿರುವ ಚುನಾವಣಾ ಮತ ಎಣಿಕಾ ಪ್ರಕ್ರಿಯೆಯಲ್ಲಿ ಸೂಕ್ತ ಬಿಗಿ ಬಂದೋಬಸ್ತ್ಗಾಗಿ 1 ವೃತ್ತ ನಿರೀಕ್ಷಕರು, 6 ಠಾಣಾಧಿಕಾರಿಗಳು, 9 ಎಸ್ಐ ಅವರು, 1 ಜಿಲ್ಲಾ ಪೊಲೀಸ್ ತಂಡ ಹಾಗೂ 66 ಜನ ಪೊಲೀಸರನ್ನ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ಯಾವುದೇ ವಾಹನಗಳು ಪುರಸಭಾ ಕಟ್ಟಡದ ಬಳಿ ಹೋಗುವಂತಿಲ್ಲ. ಎಲ್ಲ ವಾಹನಗಳನ್ನು ಕಂಚನ್ ಮೂಲಸ್ಥಾನ ಬಳಿಯ ರಸ್ತೆ ಪಕ್ಕ, ಮಾರಿಗುಡಿ ಪಕ್ಕ ಹಾಗೂ ದಂಡತೀರ್ಥ ಶಾಲಾವರಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕಾಪು ಪುರಸಭಾ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದ್ದು ಯಾವುದೇ ವಿಜಯೋತ್ಸವ ಆಚರಿಸುವಂತಿಲ್ಲ ಎಂದು ಕಾಪು ಠಾಣಾಧಿಕಾರಿ ರಾಘವೇಂದ್ರ ಹೇಳಿದ್ದಾರೆ.